ಅಧ್ಯಕ್ಷರಾದ ಮೋನಪ್ಪ ಭಂಡಾರಿ ಅವರು, ಅದೇ ರೀತಿ ನಮ್ಮೆಲ್ಲರ ಹಿರಿಯರಾದ ಸೀತಾರಾಮ್ ಬಂಗೇರರು, ಅದೇ ರೀತಿ ನಮ್ಮ ಹಿರಿಯರಾದ ಸಂಜಯ್ ಶೆಟ್ಟಿ ಅಮ್ಲಮಗರ್ ಅವರು, ಅದೇ ರೀತಿ ಕಾರ್ಯಾಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಅವರು, ನಮ್ಮ ಆರ್ಥಿಕ ಸಮಿತಿ ಅಧ್ಯಕ್ಷರಾದ ಅನಿಲ್ ದಾಸರು, ಈ ಒಂದು ಹುಲ್ಲಾರ ಮಂದಿರದ ಅಧ್ಯಕ್ಷರಾದ ಭಾಸ್ಕರ್ ಕುಂತಾರ್ ಅವರು, ಇಡೀ ಹೊರೆಕಾಣಿಕೆಯ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ರವಿಶಂಕರ್ ಸೋಮೇಶ್ವರ ಅವರು, ಅದೇ ರೀತಿ ಗಣೇಶ್ ಕಾಪಿಕಾಡ್ ಅವರು, ನಮ್ಮ ಆಡಳಿತ ಮುಖ್ಯಸ್ಥರಾದ ಸೋಮನಾಥ ದೇವಸ್ಥಾನದ ರಾಮದಾಸ್ರವರು, ನಮ್ಮ ಸುಂದರ ಹುಳಿ ಅವರು, ಜೀವನ್ ಕುಮಾರ್ ತೊಕ್ಕೋಟ್ ಅವರು, ನಮ್ಮ ಬಿಲ್ಲವ ಸಂಘದ ನಮ್ಮ ಈಶ್ವರನ್ನ, ವೇಣುಗೋಪಾಲನ, ಪುರುಷೋತ್ತಮನ, ಧರ್ಮಸ್ಥಳ ಯೋಜನೆಯ ಸತೀಶರು, ನಮ್ಮ ಪೂರ್ವಾಶ್ರಮದ ಅಲ್ಲಿ ಹಿರಿಯರಾದ ಚಂದ್ರಶೇಖರ್ ಮೂಲ್ಯ ಅವರು, ನಮ್ಮ ಶೇಖರ್ ಕರಿತೋಟ, ನಮ್ಮ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ರಘು ಉಚ್ಚಿಲ್ ಅವರು, ನಮ್ಮ ಪ್ರಧಾನ ದೇವಸ್ಥಾನದ ಅಧ್ಯಕ್ಷರಾದ ಅವರು, ವೇಣುಗೋಪಾಲ್ ಅವರು, ಜೈನ್ ಸಂಘದವರಿಗೆ ತುಂಬ ಜನ ಎಲ್ಲ ಹಿರಿಯರು ಎಲ್ಲ ಇದ್ದಾರೆ. ಅದೇ ರೀತಿ ಮಹಿಳಾ ಸಮಿತಿಯ ತಾಯಂದಿರು ತುಂಬ ಜನ ಇದ್ದಾರೆ. ಎಲ್ಲರ ಜೊತೆಗೆ ಈ ಒಂದು ಸುರೇಶ್ ಆಳ್ವ ಅವರು, ಗಣೇಶ್ ಕಾಪಿಕಾಡ್ ಅವರು ಎಲ್ಲರೂ ಸೇರಿಕೊಂಡು ಈ ಒಂದು ಹೊರೆಕಾಣಿಕೆಯನ್ನು ಈ ಸಂದರ್ಭದಲ್ಲಿ ಹೊರಡುವ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾದ ಮೋನಪ್ಪ ಭಂಡಾರಿಯವರು ಈ ಒಂದು ಹೊರೆಕಾಣಿಕೆ ಬಗ್ಗೆ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲ ಮಹಾಲಕ್ಷ್ಮಿಯ ಭಕ್ತಾದಿ ಬಂಧುಗಳೇ, ತಾಯಂದಿರೇ, ನಮ್ಮ ಸ್ಥಳೀಯ ಎಲ್ಲ ದೇವದೇವರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಇವತ್ತು ಮಾಣಿಲದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತಾಚರಣೆಯ ನಿಮಿತ್ತ ಇಲ್ಲಿಂದ ಹೋಗಲಿರುವಂತಹ ಹೊರೆಕಾಣಿಕೆಯ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಹಲವಾರು ದಿನಗಳಿಂದ ದಿಕ್ಕಾಗಿ ಪರಿಶ್ರಮಪಟ್ಟು ಇವತ್ತು ನಾವು ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಕಳೆದ 16ನೇ ತಾರೀಕಿನಂದು ಈ ಒಂದು ವ್ರತಾಚರಣೆಯು ಪೂಜೆಯು ಪ್ರಾರಂಭಗೊಂಡು ನಾಡ್ದು 27ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತಿದೆ. ಈಗಾಗಲೇ ಬೇರೆ ಬೇರೆ ಕಡೆಗಳಿಂದ ಹೊರೆಕಾಣಿಕೆಗಳು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಇವತ್ತು ಇಲ್ಲಿಂದ ಆದರೆ ನಾಡ್ದು 20ಕ್ಕೆ ಪುತ್ತೂರಿನಿಂದ ಈ ಹೊರೆಕಾಣಿಕೆ ನಡೆಯಲಿಕ್ಕಿದೆ. ಈಗಾಗಲೇ ಮಂಗಳೂರು, ಬಿಸಿ ರೋಡು ಮತ್ತು ಕೆಲವು ಉತ್ತರ ಭಾಗಗಳಿಂದ ಕೂಡ, ವಿಟ್ಲ ಈ ಭಾಗದಿಂದ ಕೂಡ ಹೊರೆಕಾಣಿಕೆ ಸಲ್ಲಿಸಲಾಗಿದೆ. ಈ ಒಂದು ಹೊರೆಕಾಣಿಕೆಯು ನನಗೇನು ಹೆಚ್ಚು ಮಾತಾಡಲಿಕ್ಕೆ ಹೋಗಿಲ್ಲ. ಹೊರೆಕಾಣಿಕೆದು ಭಾಳ ಜವಾಬ್ದಾರಿ ಅಂತ ಒಂದು ಕೆಲಸ. ನಾವು ಹೊರಟಂಥ ಕೆಲಸವು ಆ ತಾಯಿ ಮತ್ತು ಮಹಾಗಣಪತಿಯ ಆಶೀರ್ವಾದದಿಂದ ಯಶಸ್ವಿಯಾಗಿ ಯಾವುದೇ ತೊಂದರೆ ಆಗದೆ ಅಲ್ಲಿಗೆ ನಾವನ್ನು ಸಮರ್ಪಿಸುವವರೆಗೆ ನಮ್ಮ ಈ ಕಾರ್ಯವು ಯಶಸ್ವಿಯಾಗಿ ಆಗಬೇಕು. ಅದಕ್ಕೆ ಬೇಕಾಗಿ ನಾವು ನಂಬಿದಂಥ ಎಲ್ಲ ದೇವರುಗಳು ನಮಗೆ ಪೂರ್ಣ ಆಶೀರ್ವಾದವನ್ನು ಮಾಡಬೇಕು, ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಪೂರ್ಣ ಸಹಕಾರವನ್ನು ಕೊಡಬೇಕೆಂಬುದಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ನಾವು ಕೂಡ ಯಾವುದೇ ರೀತಿಯ ಪೈಪೋಟಿಗೆ ಹೋಗದೆ ಒಂದಕ್ಕೊಂದು ಹಿಂದಿನಿಂದ ಎಷ್ಟು ಹೋಗ್ತದೋ ಅಷ್ಟು ಮಾತ್ರ ಹೋಗಬೇಕು, ಅದನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗ್ತೇನೆ ಎಂಬಂಥ ಯಾವುದೇ ವ್ಯವಸ್ಥೆಯನ್ನು ನಾವು ಮಾಡದೆ ವ್ಯವಸ್ಥಿತವಾಗಿ ಇಲ್ಲಿಂದ ಹೊರಟಾಗಿ ಅಲ್ಲಿ ಹೋಗಿ ಮುಟ್ಟುವಂಥ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಆ ಮೂಲಕ ಅಂತ ಹೇಳಿಕೊಳ್ತಾ, ಇನ್ನು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಳ್ಳಾಳ ಈ ಭಾಗದ ಇವತ್ತು ಯಾವ ಸ್ಪಿರಿಟ್ ಇದೆಯೋ ಅದೇ ಸ್ಪಿರಿಟ್ನಲ್ಲಿ ಉಳ್ಳಾಳ ಭಾಗದ ಎಲ್ಲ ನಮ್ಮ ಬಂಧುಗಳು ತಾಯಂದಿನ ಸಮೇತ ಎಲ್ಲ ದಿನಗಳಲ್ಲಿ ಕೂಡ ಭಾಗವಹಿಸಬೇಕಂತ ಕೇಳಿಕೊಳ್ತಾ, ನಾಡ್ದು 25ನೇ ತಾರೀಕಿಗೆ ಕೇಂದ್ರದ ಸಚಿವರಾದಂಥ ಭಗವಂತ ಕೂಬಾ ಅವರು ಹೇಗೆ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಬೇರೆ ಬೇರೆ ಇಲ್ಲಿಯ ನಮ್ಮ ಮಂತ್ರಿ ದಿನೇಶ್ ಗುಂಡೂರಾಯರು, ಹಾಗೆಯೇ ನಮ್ಮ ಸಂಸದರಾದ ನಳಿನ್ ಕುಮಾರ್ ಅವರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಬೇರೆ ಬೇರೆ ದಿವಸ ಬೇರೆ ಬೇರೆ ಸ್ವಾಮೀಜಿಗಳು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ. ನಾವೆಲ್ಲ ಆ ಸಭೆಯಲ್ಲಿ ಕೂಡ ಭಾಗವಹಿಸಿ ಎಲ್ಲ ಒಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವರಿಗೆ ಬಹಳ ಅಪೇಕ್ಷೆ ಇದೆ. 5 ಕಾರ್ಯಕ್ರಮಗಳು 25ನೇ ವರ್ಷ. ಒಂದು ಸ್ವಾಮೀಜಿಯವರು ದೇವಸ್ಥಾನ ಪ್ರಾರಂಭ ಮಾಡಿದರು, ಅಲ್ಲಿ ಆ ತಾಯಿಗೆ ಪೂಜೆಯನ್ನು ಪ್ರಾರಂಭ ಮಾಡಿದ್ದು. ಧರ್ಮಸ್ಥಳದ ಯಕ್ಷಗಾನ ಬಯಲಾಟವನ್ನು ಪ್ರಾರಂಭ ಮಾಡಿದ್ದು, ಕಟೀಲಿನ ಯಕ್ಷಗಾನ ಬಯಲಾಟವನ್ನು ಪ್ರಾರಂಭ ಮಾಡಿದ್ದು. ಹಾಗೆಯೇ
ಮಕ್ಕಳಿಗೆ ಬಾಲಭೋಜನ ಎಂಬಂಥ ಒಂದು ವಿಶೇಷ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು. ಎಲ್ಲವೂ 25 ವರ್ಷ, ಎಲ್ಲ 25 ವರ್ಷ ವಿಶೇಷ ಎಲ್ಲಿಯೂ ನಮಗೆ ಕಾಣಲಿಕ್ಕೆ ಸಿಕ್ಕಿಲ್ಲ, ಎಲ್ಲಿಯೂ ಅದನ್ನು ಆಚರಣೆ ಮಾಡಲೇ ಇಲ್ಲ. ಸ್ವಾಮೀಜಿಯವರು ಬಹಳ ಕಷ್ಟಪಟ್ಟು ಬಹಳ ಆಲೋಚನೆ ಮಾಡಿಕೊಂಡು ಈ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾರೆ. ಪೂರ್ಣ ಸಮಾಜದ ಯಾವುದೇ ಭೇದ ಭಾವ ಇಲ್ಲದೆ ಯಾರೇ ಆಗಲಿ ರಾಜ್ಯಕ್ಕಿಲ್ಲ, ಎಲ್ಲ ಒಂದೇ, ಎಲ್ಲವೂ ನಮ್ಮ ಹಿಂದೂ ಸಮಾಜವನ್ನು ಒಪ್ಪಿಕೊಳ್ಳುವವರು ಎಲ್ಲರೂ ಅದನ್ನು ಭಾಗವಹಿಸುವಂಥದ್ದು ಆಗಬೇಕು. ಆ ಮೂಲಕ ಇದೊಂದು ಯಶಸ್ವಿ ಕಾರ್ಯ ಮಾಡುವಂಥದ್ರಲ್ಲಿ ತಾವೆಲ್ಲ ಶ್ರಮಿಸಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಉಳ್ಳಾಲ ತಾಲೂಕಿನ ಹೆಚ್ಚು ಸಂಪರ್ಕವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರೆಕಾಣಿಕೆ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾಯಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಈ ಕ್ಷೇತ್ರ ಕೇರಳದಲ್ಲಿದ್ದರೂ ಇಲ್ಲಿ ನಮ್ಮ ಕಡೆಯಿಂದ ಒಂದು ಉತ್ತಮ ಥರವಾದಂಥ ಒಂದು ಹೊರೆಕಾಣಿಕೆ ಶೋಭಾಯಾತ್ರೆ ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಆಸೆ ಇತ್ತು. ಸ್ವಾಮೀಜಿಗಳ ಅಪೇಕ್ಷೆಯೂ ಅದೇ ರೀತಿ ಇತ್ತು. ಅದಕ್ಕೆ ಪೂರಕವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ನಡೆಯುವಂಥ ಒಂದು ಬೆಳ್ಳಿಹಬ್ಬ ಮಹೋತ್ಸವದ ವೃತ್ತಾಚರಣೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಉಳ್ಳಾಲ ಭಾಗದಿಂದ ಸಮಿತಿ ರಚನೆಯಾಗಿ ಸತೀಶ್ ಕುಂಪಲ್ ಹಾಗೂ ಮೋನ ಪಾಂಡೆಯವರ ಮಾರ್ಗದರ್ಶನದಲ್ಲಿ ಇವತ್ತು ಒಂದು 15ಕ್ಕಿಂತ ಹೆಚ್ಚಿನ ಗಾಡಿಯಲ್ಲಿ ಹೊರೆಕಾಣಿಕೆಯನ್ನು ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಸ್ವಾಮೀಜಿಯವರು ಧಾರ್ಮಿಕವಾಗಿ ಪ್ರತಿಯೊಂದು ಉಳ್ಳಾಲ ಭಾಗದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳ ಒಂದು ಒಡನಾಟ ಇರುವವರು. ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತಪ್ಪದೆ ತನ್ನ ಮಾರ್ಗದರ್ಶನ ಉಪದೇಶ ಕೊಟ್ಟಿರುವಂಥ ಸ್ವಾಮೀಜಿ ಇವತ್ತು ಹೊರೆಕಾಣಿಕೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದಿಲ್ಲ. ನಾಳೆ 26, 27 ತಾರೀಕಿಗೆ ನಡೆಯುವಂಥ ಅದ್ದೂರಿಯಾದಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವದ್ಬಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಮೂಲಕ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಈ ಕೊಲ್ಯ ಕುಲ ಮಂದಿರದಿಂದ ಇವತ್ತು ಈಗ ತಾನೇ ಕ್ಷೇತ್ರಕ್ಕೆ ಹೊರೆಕಾಣಿಕೆಯನ್ನು ಎಲ್ಲರ ಹಿರಿಯರ ಉಪಸ್ಥಿತಿಯಲ್ಲಿ ದೈವ ದೇವಸ್ಥಾನಗಳ ಸಹಕಾರದೊಂದಿಗೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಲ್ಲಿಂದ ಹೊರಲಿಕ್ಕಿದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ, ಎಲ್ಲ ಸಂಘ ಸಂಸ್ಥೆಗಳು, ದೈವ ದೇವಸ್ಥಾನಗಳಿಗೂ, ಅತಿಥಿಗಳಿಗೂ, ಮುಖ್ಯ ಎಲ್ಲ ಹಿರಿಯರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸ್ತಾ, ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸ್ತಾ, ಮುಂದೆ ಕೂಡ ಕ್ಷೇತ್ರಕ್ಕೆ ನಮ್ಮೆಲ್ಲ ಸಹಕಾರ ಇರಲಿ ಅಂತ ವಿನಂತಿಯನ್ನು ಮಾಡ್ತೇವೆ. ಕಾರ್ಯಕ್ರಮ ಯಶಸ್ವಿ ವಿಶೇಷವಾದ ಪೂರ್ಣ ಆಶೀರ್ವಾದ ಮಾಡ್ತೀವಿ. ಇದೇ ತೊಂದರೆ ಆಗುತ್ತೆ, ಭಾಳ ವ್ಯತ್ಯಾಸ ಆಗುತ್ತೆ. ಈ ಒಂದು ಹೊರೆಕಾಣಿಕೆಯ ಮೆರವಣಿಗೆ ನೇರವಾಗಿ ಸಮರ್ಪಣೆ ಮಾಡ್ಕೊಂಡು ಬುಡ ಬರ್ಕೊಳ್ಳುತ್ತಾ ನಮ್ಮ ಮಾತಾಡ್ತಾ